ಅನಾಥರ ಬದುಕಿಗೆ ಆಸರೆಯಾಗುವ ಅಪರೂಪದ ಕಾರ್ಯಕ್ರಮವೊಂದು ಉಡುಪಿಯ ಸ್ಟೇಟ್ ಹೋಮ್ನಲ್ಲಿ ಸದ್ದಿಲ್ಲದೆ ನಡೀತಾ ಇದೆ. ಇದುವರೆಗೆ 25 ಯುವತಿಯರಿಗೆ ಮದುವೆ ಮಾಡಿಸಿರುವ ಜಿಲ್ಲಾಡಳಿತ ಈಗ ಮತ್ತೆ ಇಬ್ಬರನ್ನ ಹಸೆಮಣೆಯಲ್ಲಿ ಕುಳ್ಳಿರಿಸಿದೆ. ಎಲ್ಲಿ ಅಂತೀರಾ? ಬನ್ನಿ ಈ ವರದಿ ನೋಡಿ. ಇಲ್ಲಿನ ಯುವತಿಯರ ಬಾಳಿನಲ್ಲಿ ಉಡುಪಿ ಜಿಲ್ಲಾಡಳಿತ ಹಿರಿಯರ ಸ್ಥಾನದಲ್ಲಿ ತಾನೇ ಮುಂದೆ ನಿಂತು ಮದುವೆ ಮಾಡಿಸಿದೆ. ಹೌದು, ಉಡುಪಿಯ ಸ್ಟೇಟ್ ಹೋಮ್ ಅನೇಕ ಬಾರಿ ಇಂತಹ ಆದರ್ಶದಿಂದ ಸುದ್ದಿಯಾಗಿದೆ. ಬದುಕಿನಲ್ಲಿ ಆಸರೆ ಇಲ್ಲದ ಹೆಣ್ಣು ಮಕ್ಕಳು ಇಲ್ಲಿ ಬೆಳೆಯುತ್ತಾರೆ. ಬಾಲ್ಯ ಕಳೆದು ಯೌವನಕ್ಕೆ ಕಾಲಿರಿಸುವಾಗ ಎಲ್ಲರಂತೆ ನಮ್ಮ ಜೀವನ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಕನಸು ಕಂಡವರಿಗೆ ಅದನ್ನ ನನಸು ಮಾಡುವ ಕಾರ್ಯ ಜಿಲ್ಲಾಡಳಿತ ಮಾಡುತ್ತಿದೆ. ಇದೀಗ ಆಶ್ರಮದಲ್ಲಿ ಬೆಳೆದ ಇಬ್ಬರು ಯುವತಿಯರು ಹಸೆಮಣೆ ಏರಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ತಾವೇ ಮುಂದೆ ನಿಂತು ಕನ್ಯಾದಾನ ಮಾಡಿದ್ದಾರೆ. ಅವರೇ ಆರತಿ ಬೆಳಗಿ ಶುಭ ಹಾರೈಸಿದ್ದಾರೆ. ಹಿಂದೂ ಸಂಪ್ರದಾಯವಾಗಿ ಮಾಡಿದ್ದೀವಿ. ಇಬ್ಬರು ಹಿಂದೂಗಳೇ, ಎರಡು ದಂಪತಿಗಳನ್ನು. ಒಬ್ಬರು ಅವ್ರದ್ದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಅವರು ಸಪ್ರೇಟಾಗಿ ಇನ್ನೂ ಶಾಸ್ತ್ರೋಕ್ತವಾಗಿ ಡಿಟೇಲ್ಡಾಗಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು, ಹಾಗಾಗಿ ಅವರಿಗೆ ನಾಳಿದ್ದು ಭಾನುವಾರ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ಅವರು ಮಾಡ್ಕೋತಿದ್ದಾರೆ. ನಮ್ಮಲ್ಲಿ ನಾವು ಫಾರ್ಮಲಾಗಿ ನಾವು ಮಾಡಿಸ್ಕೊಂಡು ನಾವು ಮಾಡಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸಹ ಇಲ್ಲೇ ಮಾಡಿ ಕಳಿಸ್ತಾ ಇದ್ದೀವಿ. ಒಂದು ಒಳ್ಳೆಯ ಯೋಜನೆ ಇದು. ನಾವು ನಮ್ಮ ಮಹಿಳಾ ನಿಲಯದ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡಿಕೊಂಡು ಬೆಳೆಸಿ ಅವ್ರಿಗೊಂದು ಜೀವನ ಮುಂದೆ ಚೆನ್ನಾಗಿ ರೂಪಿಸ್ಕೊಂಡು ಆಗಲಿ ಅಂತ ಎಜುಕೇಷನ್ ಕೊಡ್ತೀವಿ, ಸ್ಕಿಲ್ ಟ್ರೈನಿಂಗ್ ಸಹ ಕೊಡ್ತೀವಿ. ಕೆಲವರು ವರ್ಕಿಂಗ್ ಜಾಬ್ ಸಹ ಹೋಗ್ತಾರೆ. ಸೊ ಅವರಿಗೊಂದು ಜೀವನದಲ್ಲಿ ಅವ್ರಿಗೂ ಆದ ಒಂದು ಆಸೆಗಳಿರುತ್ತೆ. ಒಂದು ಫ್ಯಾಮಿಲಿ ಲೈಫ್ ಇರಬೇಕು ಅಂಥೇಳಿ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂದರೆ ವಿ ಆರ್ ಹ್ಯಾಪಿ ಟು ಸಪೋರ್ಟ್. ಆ್ಯಂಡ್ ಈ ಥರ ಎಲ್ಲ ಕಡೆ ಆಗೋದು ಭಾಳ ಒಳ್ಳೆಯದೇ. ನಾವು 50,000 ಸರ್ಕಾರದ ವತಿಯಿಂದ 50,000 ಸರ್ಕಾರದ ವತಿಯಿಂದ ಠೇವಣಿ ಕೊಡ್ತೀವಿ. ಹಸೆಮಣೆ ಏರಿದವರಲ್ಲಿ ಮಲ್ಲೇಶ್ವರಿ ತೃತೀಯ ಪದವಿ ತರಗತಿ ಓದುತ್ತಿದ್ದಾಳೆ. ಈಕೆಯ ಕೈ ಹಿಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಜಯ ಪ್ರಭು ಎಂಕಾಂ ಮಾಡಿ ಖಾಸಗಿ ಕಂಪನಿಯಲ್ಲಿ ಉತ್ತಮ ಉದ್ಯೋಗ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಹಾಸನದ ನಾಗರಾಜ್ ಆದರ್ಶ ಮೆರೆದಿದ್ದಾರೆ. ಕಿವಿ ಕೇಳಿಸದ ಬಾಯಿ ಬಾರದ ಸುಶೀಲಾ ಎಂಬ ಹುಡುಗಿಗೆ ಇವರು ಆಸರೆಯಾಗಿದ್ದಾರೆ. ಗಟ್ಟಿ ಮೇಳದ ಸಂದರ್ಭ ಎರಡೂ ವರನ ಕುಟುಂಬದವರು ಬಂದು ಶುಭ ಹಾರೈಸಿದ್ದಾರೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಆದರೆ ಇದು ಅಲ್ಲಿ ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗಿ ರಾಜ್ಯ ಮಹಿಳಾ ನಿಲಯದಲ್ಲಿ ವಿವಾಹ ಸಮಾರಂಭ ನಡೀತಾ ಇದೆ ಈ ದಿನ. ಇದು 25 ಮದುವೆಗಳನ್ನು ಈಗಾಗಲೇ ಮುಗಿಸಿದ್ದೇವೆ ಪ್ರಾರಂಭದಿಂದ. ಈಗ 26 ಮತ್ತು 27ನೇ ಮದುವೆಯನ್ನು ಅದ್ದೂರಿಯಿಂದ ನಡೆಸ್ತಾ ಇರುವ ಹೆಗ್ಗಳಿಕೆ ನಮ್ಮ ರಾಜ್ಯ ಮಹಿಳಾ ನಿಲಯದ್ದು. ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲ ಸಹಭಾಗಿತ್ವ ಇಲಾಖೆಗಳ ಜೊತೆಗೂಡಿ ನಾವು ಮದುವೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮದುವೆಯಲ್ಲಿರುವುದು ನಮ್ಮ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ನಮ್ಮಲ್ಲಿ 2 ಮದುವೆ ಆಗಿದೆ. ಒಬ್ಬರು ಮುಲ್ಕಿಯವರು, ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯವರು, ಇನ್ನೊಂದು ಹಾಸನದವರು. ಹಾಗೆ ಮುಲ್ಕಿಯ ಮದುವೆ ಮಾಡ್ತಾ ಇರುವ ನಿವಾಸಿ ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಅವಳೀಗ 3ನೇ ವರ್ಷದ ಡಿಗ್ರಿಯಲ್ಲೂ ಓದ್ತಾ ಇದ್ದಾಳೆ. ಹಾಗೆ ಮನೆಯವರು ತೊಂದರೆ ಇಲ್ಲ, ನಮಗೆ ಓದ್ತಾ ಇರುವ ಹುಡುಗಿ ಆದರೂ ತೊಂದರೆ ಇಲ್ಲ, ನಾವು ಅವಳನ್ನು ಮುಂದೆ ಓದಿಸ್ತೇವೆ, ಅವಳು ಎಷ್ಟು ಓದಬೇಕು ಓದಿಸ್ತೇವೆ ಅಂತ ಹೇಳಿದ ಕಾರಣದಿಂದ ನಾವು ಮದುವೆಗೆ ಒಪ್ಪಿ
ಮದುವೆ ಕಾರ್ಯಕ್ರಮ ಅದನ್ನು ಪ್ರಕ್ರಿಯೆ ಮುಂದುವರಿಸಿದ್ದೇವೆ. ಹಾಗೆ ಹಾಸನದ ಹುಡುಗ ಮದುವೆ ಆಗ್ತಾ ಇರುವ ಹುಡುಗಿ ಮೂಗಿ ಮತ್ತು ಕಿವುಡಿ, ಅವಳಿಗೆ ಏನು ಕೇಳೋದು ಇಲ್ಲ, ಮಾತಾಡಲಿಕ್ಕೂ ಬರೋದಿಲ್ಲ. ಅದ್ರ ಎಲ್ಲ ಇಡೀ ನಮ್ಮ ರಾಜ್ಯ ಮಹಿಳಾ ನಿಲಯದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಹುಡುಗಿ. ಅವಳಿಗೊಂದು ಮದುವೆ ಮಾಡಬೇಕಂತ ತುಂಬ ಆಸೆ ಇತ್ತು. ಹಾಗೆ ಆ ಹುಡುಗನು ಸಹ ಒಪ್ಪಿದ್ರು. ಹಾಗಾಗಿ ಈಗ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾಳೆ. ಹಾಗೆ 2 ಜೊತೆ ಮದುವೆಯನ್ನು ಈಗ ಮಾಡ್ತಾ ಇದ್ದೇವೆ. ಆದರ್ಶಯುತ ಯುವಕರಿಬ್ಬರು ಬಂದು ಇಲ್ಲಿನ ಹೆಣ್ಣು ಮಕ್ಕಳನ್ನ ಬಯಸಿ ಮದುವೆಯಾಗಿದ್ದಾರೆ. ಮದುವೆಯಾದ ನವ ಜೋಡಿಗೆ 50,000 ರೂಪಾಯಿ ಸರ್ಕಾರದಿಂದ ಠೇವಣಿ ಇರಿಸಲಾಗುತ್ತೆ. ಜೀವನದ ಭದ್ರತೆಯ ದೃಷ್ಟಿಯಿಂದ ಸರ್ಕಾರ ಈ ಮಹತ್ವದ ಹೆಜ್ಜೆ ಇರಿಸಿದೆ. ಉಡುಪಿಯ ಸ್ಟೇಟ್ ಹೋಮ್ ಮಾದರಿ ಕಾರ್ಯ ಮಾಡುತ್ತಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಇಂತಹ ನಿಲಯಗಳಿದ್ದು ಉಡುಪಿ ಮಾದರಿಯನ್ನ ಅನುಸರಿಸಬೇಕಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.